ಪಂಚರತ್ನಾಖ್ಯಮೇದದ್ಯ ನಿತ್ಯಶುದ್ಧಪಟೆನರಃ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತಿ ಮಾನಸ. ಆತ್ಮೀಯ ಬಂಧುಲೆ, ಬೆಂಗಳೂರು ನಗರದ ಈ ರವೀಂದ್ರ ಕ್ಷೇತ್ರ ಚಾವಡಿ ಇನಿ ತುಳುವೇರ್ನ ಚಾವಡಿ ಆದಬೋತು ಮಾತ ಕರಾವಳಿ ದಗಲು ಸೇರ್ದು ಚಾವಡಿಯನ್ನೇ ಬದಲಾವಣೆ ಮಲ್ತದು ಭಾರಿ ಪೊರ್ಲುದ ಕಾರ್ಯಕ್ರಮ ಮಲ್ತಂದುಲ್ಲಾರು. ಅಂಚನೆ ಯಾನು ಮಿತ್ತು ಬತ್ತು ಕುಲ್ಲಿ ಕೂಡಲೇ ಒಂದು ಏರಪ್ಪ ಈತ ಪೊರ್ಲುದ ಒಂಜಿ ನಿರೂಪಣೆ ಮಲ್ತೊಂದುಲ್ಲೇರು ತುಳುಡು ಒಂದು ಆಶ್ಚರ್ಯ ಅಂಡೆಂಕ್ HK ನಯನಾಡು ಆರು ಸಾಹಿತಿಲ ಬೊಕ್ಕ ಬಾರಿ ನಿರರ್ಗಳವಾದ ತುಳುಡು ಪಾತಿರ್ನಾರು ಬಾರಿ ಪೊರ್ಲುಡೊಂಜಿ ಕಾರ್ಯಕ್ರಮಗೊಂಜಿ ಒತ್ತು ಕೊರಿಯರು ನಾಟಕ ಕಲಾವಿದರಲ್ಲ ಕೂಡ. ಅಂಚನೆ ನಮ್ಮ ಉಲೈ ಬರ್ನಾಗ ಬಾರಿ ಆಶ್ಚರ್ಯಲ ಅಂಡು ಸಂಪೂರ್ಣ ಕಿಕ್ಕಿರ್ದು ಸೇರ್ದಿತ್ತಂಡು ಜಿಂಜದಿತ್ತಂಡು ಈ ಹಾಲು. ನಮ್ಮ ಕರಾವಳಿದ ಕಾರ್ಯಕ್ರಮ ಅವಲ ತುಳುದ ಕಾರ್ಯಕ್ರಮ ಅನ್ನಾಗ ಈತ ಜನ ಸೇರ್ವೇರ ಅಂದು ಎಂಕು ಪೋಡ್ಗೆಲ ಅಂಡು ಬೇತೆ ಕಾರ್ಯಕ್ರಮ ಬತ್ತನೆ ಎಂಚಿನ ಅಂದು ಬೊಕ್ಕ ನಮ್ಮಗಲೇ ಉಲ್ಲೇರು ಬಂಡು ತೂನಾಗ ಬಾರಿ ಖುಷಿ ಅಂಡು ಎಂಕ್ ಅವಲ ಇನಿತ ದಿನೊಟ್ಟು ಎಂಚ ಬಂಡ ವೇದಿಕೆ ಕಾರ್ಯಕ್ರಮ ಅವಡು ಬೊಕ್ಕ ಏರ್ನನ ಭಾಷಣ ಅವಡು ಎರೆಗ್ಲ ಬುಡ್ಚು ಎಂಚಿನಾಂಡ ಎಡ್ಡೆ ಪೊರ್ಲುದ ತೆಲಿಕೆ ಇತ್ತಂಡ ಅವು ಒಂಜಿ ನಾಟಕನ ಯಕ್ಷಗಾನ ಅವು ತೆಲಿಕೆ ಇತ್ತಂಡ ಮಾತ್ರ ಕುಲ್ಲು ನಗಲು ಜಾಸ್ತಿ ಇತ್ತೆ. ಅವು ತೆಲಿಕೆ ತೆಲ್ತು ಆಗಲ್ನೇ ಜೀವನ ತೆಲಿಕೆ ಅದು ಬೋತುನು ಆಂಡ ನಂಕ್ ಬೋಡಾಯಿನದಾದ ಪಂಡ ಇತ್ತೆ ಕರಾವಳಿ ದಗಲಿಗೆ ದುಂಬು ಇತ್ತಿನ ಸಂಸ್ಕಾರ ಎಂಚ ದುಂಬಿತ್ತಿನ ಸಂಪ್ರದಾಯ ಎಂಚಿನ ಅವು ನಮ್ಮ ಜೋಕ್ಲೆಗೂ ಯುವಜನತೆಗೂ ಕೂಡ ಅವಿನ ತೆರಿಪಾದ ಕೊರು. ಇಜಿಡ ತುಳುನಾಡು ಎಂಚ ಎತ್ತಂಪ ಒಂದುಂಡೋ ಪಂಡದ ಒಂಜಿ ಅನುಮಾನ ಒಂದುಂಡು ಪೂರ ವೇದಿಕೆಡ್ಲ ಪೂರ ಕ್ಷೇತ್ರಡ್ಲ ಅಂಚನೆ ಒಂದು ಭೂತಾರಾಧನೆ ಆವಡು, ನಾಗಾರಾಧನೆ ಆವಡು, ಯಕ್ಷಗಾನ ಆವಡು ಅಥವಾ ಕಂಬಳಲ ಆವಡು ಇತ್ತೆ ಐನ್ಯದ ಒಂಜಿ ಆರಾಧನೆ ಸ್ಥಾನ ಪಂಡ ಭಜನೆ. ನಾಲು ತುಳುನಾಡದ ಆರಾಧನೆ ಕ್ಷೇತ್ರ ಒಂಜಿ ನಾಗಾರಾಧನೆ, ಭೂತಾರಾಧನೆ, ಯಕ್ಷಾರಾಧನೆ ಕುಡೊಂಜಿ ಕಂಬಳ ಇತ್ತೆ ಐನ್ಯದ ಒಂಜಿ ಬಾರಿ ಪುದರ್ಗೆ ತಂದು ಬರೊಂದುಂಡು ಅವು ಭಜನೆದ ಕಾರ್ಯಕ್ರಮ. ಈ ಭಜನೆ ಹಳ್ಳಿಡ್ಲೆ ಶುರುವಾತನು ಅವೊಂಜಿ ಬಾರಿ ಒಂಜಿ ಎಡ್ಡೆ ಅಂತಿನ ಒಂಜಿ ವಿಷಯ ದಾಯಗನ್ನಗ ಮಾತ ಒಂಜಿ ಜವಣೆರ್ಲ ಭಜನೆ ಕುಣಿತ ಭಜನೆ ಸೇರೊಂದುಲೇರು ಪಂಡ ನನ ಕೂಡ ಒಂದು ಸರ್ತಿ ಸಂಸ್ಕಾರ ಬರ್ಪುಂಡಾದಾದನ ಒಂಜಿ ಆಶಯ ನಮ್ಮಡ ಉಂಡು. ಇತ್ತೆ ನಾಗರಾಧನೆ ಅವಲ ಅಡಲ್ಟ್ರೇಷನ್ ಆವೊಂದು ಎಂಕ ಒಂಜಿ ಬಾರಿ ಬೇಜಾರುಂಡು. ದೈವರಾಧನೆಲ್ಲ ಅಡಲ್ಟ್ರೇಷನ್ ಆವೊಂದು ದುಂಬಿತ್ತಿನ ನಿಜವಾಯಿನ ಒಂಜಿ ಸಂಸ್ಕಾರ ಸಂಪ್ರದಾಯ ಪೂರ ಈವೆಂಟ್ ಆದ ಮಾರ್ಪಾಡಾವೊಂದುಂಡು ಅವು ಅವೆರೆ ಬಲ್ಲಿ ಅವು ಆತಿನೇಡದ ಹತ್ರ ಕರಾವಳಿದ ಜನತೆಡ್ ಒಂಜಿ ಯೋಚನೆ ಮಲ್ಪುಡ್ದಾದ ಬಂಡ ಮಾತ ಜಾತಿ ಆ ಜಾತಿ ಈ ಜಾತಿ ಅಂದತ್ತು ಮಾತ ಜಾತಿಡ್ ಇತ್ತೆ ಅಂತರ್ಜಾತಿ ವಿವಾಹಲ ಆವೊಂದುಂಡು ಡೈವರ್ಸ್ಲ ಆತೆ ಆವೊಂದುಂಡು ಒಂದು ಮಸ್ತ್ ಯೋಚನೆ ಮಲ್ಪುನ ಒಂಜಿ ಕೆಲಸ ಅವು ಯೋಚನೆ ಮಲ್ಪುಡು. ಜಾತಿ ಬೋರ್ಡು ಜಾತಿ ದಾಯಕ ಬೋರ್ಡು ಪಂಡ ಪ್ರತಿ ಒಂಜಿ ಜಾತಿಗ್ಲ ಅಗಲ್ನಗಲ್ನ ಸಂಸ್ಕಾರ ಅಗಲ್ನಗಲ್ನ ಸಂಪ್ರದಾಯ ಅಗಲ್ನಗಲ್ನೇ ಒಂಜಿ ವ್ಯವಸ್ಥೆ ಉಂಡು ಬೇತೆನೆ ಪೂರಾ ಒಂಜೊಂಜಿ ಕಡ್ಡಿ ಇತ್ತಿಲೆಕ್ಕ ಪೂರಾ ಕಡ್ಡಿ ಸೇರಿಂಡ ಒಂಜಿ ಸಮಾಜದ ಕಲ್ಮಶನ ಅಡಿಪರೆ ಬೋಡಾಪಿನ ಒಂಜಿ ಮೈಪ್ ಆಪುಂಡು ಅವು ಗಟ್ಟಿ ಆವಡು ಅವು ಪೂರ ಮೈಪು ಬಂಡ ಎಲ್ಲೇ ವಿಷಯ ಕಜ ದೆಪ್ಪರೆ ಬೋಡಾಪಿನೇ ಮೈಪು ಆ ಮೈಪವರೆ ಪೂರ ಜಾತಿ ಸೇರಿದು ಇಡೀ ಸಮಾಜ ಕರಾವಳಿನ ಒಂಜಿ ಕಲ್ಮಶ ದೆಪ್ಪರೆ ಬೋಡಾಪಿನ ಮೈಪು ಆಂಡ ಮಾತ್ರ ನಮ್ಮ ಸಂಪೂರ್ಣ ಕಲ್ಮಶ ಪೋಪು. ಇತ್ತೆ ಒಡಮುಟ್ಟ ಬೈದಿಂಡು ತುಲೆ ಮದ್ಮೇದ ಸಂಸ್ಕಾರಲ ಪೋತು ದುಂಬಿತ್ತಿನ ಮಂಜಲೆ ಪೂರ ಬತ್ತಿನಗಲು ಪೂರ ಪೂಜುನು ಮಂಜಲಿ ಎರೆಗೆ ಪುಣಕ್ ಇತ್ತೆ ಮದ್ಮೆಗ್ ದುಂಬು ಬತ್ತಿನಗಲು ಪೂರ ಪೂಜಡಾತು ಬೊಕ ಸೈ ಒಕ 4 ಜನತ ಪುಗೆಲ್ದು ಪಸ ಒಪ್ಪಿನ ಒಂಜಿ ಕೆಲಸ ಇತ್ತನು ಇತ್ತೆ ಮದುಮಗಳೇನು ಬೊಕ್ಕ ಮದುಮಗನ ಲೆಸ ಅರ್ಪಿನೇ ಪುಗೆಲ್ಡು ಐಕ್ ಒಂಜಿ ಕಂಬ ಐಕ್ ಒಂಜಿ 4 ಜನ ಒಂದು ಒಡೆ ಮುಟ್ಟ ಬತ್ತುಂಡು ಒಡೆಗೆ ಪೋತುಂಡು ಒಂದು ಪೂರ ಸಂಸ್ಕಾರ ಒಂದು ಬೋಡ ನಂಕ್ ಇತ್ತಿನ ಸಂಸ್ಕಾರ ಫಸ್ಟ್ ನಿಗ್ಲು ದಾಯಗಿತ್ತುಂಡು ಒಂದು ಪೂರ ಅವು ಯೋಚನೆ ಮಾಡ್ಲೆ
2,000 ವರ್ಷ ದುಂಬು ಭೂತಾರಾಧನೆ ಇತ್ತಿನಿ ನಮ್ಮ ಕರಾವಳಿಡು ಆದಿ ಸಮಾಜದ ಆದಿ ಜನಕಲ್ನ ಕೈಟ್ ದುಂಬು ಏರು ನಂಗೆ ಪೂರ ಅಸ್ಪೃಶ್ಯರಂದಿತ್ತೀರ ಅಗಲೇ ನಿಜವಾದ ದೈವಾರಾಧನೆ ಮಲ್ತೊಂದಿತ್ತಿನ ಜನಕಲು ಮೂಲ ದ್ರಾವಿಡರು ಐಕ್ ರಾಜಾಶ್ರಯ ಕೊರ್ತಿನಗಲು ಬಾರ್ಕೂರಿನ ಅರಸರು ಒಂಜಿ ಕಾಲಡು ಬಾರ್ಕೂರು ತುಳುನಾಡದ ರಾಜಧಾನಿ ಆದಿತ್ತನು ಇತ್ತೆ ಬಾರ್ಕೂರುಡು ತುಳುನೇ ಇಜ್ಜಿ ಇತ್ತೆ ಹೊಯ್ಕ ಬರ್ಕಾತನು ಪೂರ ಅವು ಆ್ಯಕ್ಚುಲಿ ಮೂಲ ಮಸ್ತ್ ಜನಲ ಕನ್ನಡದಾಗೆಲ್ಲ ಉಲ್ಲೇರಿ ಇನಿ ನಮ್ಮ ವಿಶ್ವಕುಮಾರರ್ನ ಬೊಕ ಭಾರಿ ಎಟ್ಟೆಂತಿನ ಒಂಜಿ ಟೀಮ್ ಉಂಡು ಪುರುಷೋತ್ತಮ್ ಚೇಂಡ್ಲ ರಘುವೀರ್ ನಾಯಕ್ರು ಮೊಗಲು ಮಾತ ಸೇರ್ದು ಏತು ಬಂಗ ಬೈದೇರೆ ಪಂಟ ಮೂಜಿ ತಿಂಗಳು ಯಾನೇ ತೂತೆ ಮಾತೆರ್ನೆಲ್ಲ ಸೇರಿದು ಮದುಮೆಗೆ ಲೆತ್ತದ ಈತ ಜನನ ಒಟ್ಟು ಮಲ್ದೇರು ಈತೊಂಜಿ ತುಳುವೇರ್ನ ಚಾವಡಿಡು ಇಂಚಿತ್ತಿನ ಒಂಜಿ ಕಾರ್ಯಕ್ರಮ ಮಲ್ಪರೆ ಬೋಡಾದು ಅಕಲ್ನ ಕಾರ್ಯಕ್ರಮ ಕುಟುಂಬದ ಕಾರ್ಯಕ್ರಮ ಮಂಡ ಈತ ಆಗಲು ಸ್ಟ್ರಗಲ್ ಮಲ್ಪಯ ಜರಾದಾದನ ಆತು ಮಲ್ದೇರು ಆತು ಮಲ್ತಿನೇಕ್ ಈತ ಜನ ಸೇರ್ದೇರು ನಿಗ್ಲು ಪೂರ ಬಪ್ಪು ಸ್ವಾಮಿನ್ ತುವೇರೆ ಕುಲ್ದರದಾದನ ಈ ಸ್ವಾಮಿನ ಫಸ್ಟ್ ತೂಲೆ ಬೊಕ್ಕ ಬಪ್ಪು ಸ್ವಾಮಿನ್ ತೂಲೆ ದಯಗನ್ನಗ ನಿಜವಾದ ಒಂಜಾತಂಡಲ ಪಾತ್ರರೆ ಬೋಡಾದು ನಂಗೆ ನಿಗ್ಲಿಗೆ ಲೆಪ್ಪರೆ ಜಾಗಲ ಸಿಕ್ಕುಜಿ ಸಮಯಲ ಸಿಕ್ಕುಜಿ ಮೂಲ ಇತ್ತಿನೇಟೆ ನಮ್ಮ ಹೆಂಚಿನಾಂಡಪ್ಪ ನೋಡಾಕು ಈತ ಕಾರ್ಯಕ್ರಮ ಮಲ್ಪುನಾಗ ಬಾರ್ಕೂರು ತುಳುನಾಡದ ರಾಜಧಾನಿ ಆದಿತ್ತು ನಂದು ಇನಿ ಕರ್ನಾಟಕದ ರಾಜಧಾನಿ ನಿಗ್ಲು ತುಳುನಗಲು ಮಾತ ಸೇರ್ದು ನಮ್ಮ ಒಗ್ಗಟ್ಟು ತೋಚ್ಪಾಂದುಲ್ಲಾರತ ಅವು ಭಾರಿ ಮುಖ್ಯ ಕನ್ನಡದಾಗೆಲ್ಲ ಉಲ್ಲೇರು ಕನ್ನಡ ಅಂಚಂಡ ತುಳುನಾಡು ಕನ್ನಡ ಎಂಚ ಬತ್ತುಂಡು ಒಂತೆ ಬಾರಿ ಪೊರ್ಲುಡು ಬಂಡೇರು ಗಟ್ಟಿ ಆರ್ಬತ್ತಿ ಬೊಕ್ಕ ತುಳು ಸಾಹಿತ್ಯ ಅಕಾಡೆಮಿಲ ಗಟ್ಟಿ ಹಾಕೊಂಡು ಬಂದೇಂಡೇನೆ ಆ ಆರ್ಲ ಪಂಡೇರು ಇತಿಹಾಸ ಪನ್ನಾಗ ಕನ್ನಡ ಎಂಚ ಬತ್ತುಂಡು ತುಳುನಾಡುಗಂದು ನಿಗ್ಲಿಗೆ ಒಂಜಿ 5 ನಿಮಿಷ ಒಂಜಿ ಪಂಡದಿಯಾನು ಉಂತಾದ ಉಡುಪೆ ಅಪಗನೇ ಲಕ್ಕಿ ಕೂಡಲೇ ಇಂಕ ಪೋಡಿಗಂಡು ಪೂರ ಜನ ಲಕ್ಕಿ ಇರತ್ತ ದಾದ ಮರ್ರೆ ಅಂದು ಅಪಗ ಇನ್ವಿಟೇಷನ್ ತೋಜಾಯರ ಐನರೇಕ್ ಉಪಹಾರ ಉಂಡು ಬೈಯಗಂದು ಒಂದು ಪೂರ ನೆಟ್ಟು ಪಾಡ್ದೆ ಒಂದು ಉಪದ್ರಾಪಿನಂದು ಓಲೆ ಆವಡು ನಮ್ಮ ಒಣಸು ಉಪಹಾರ ಓಲೆ ಇತ್ತಂಡ ಮದ್ಮೇಡ್ಲ ಕುಲ್ಲು ಜನಮ ಮದ್ಮೆ ಪೋಪಿನ ಎಂಚ ಜೋಕ್ಲು ಬತ್ತೆರ ಆಂಡ 16 ಗಂಟೆಗೆ ನಮ್ಮ 100 ಒಡಗು ಒಣಸ್ದಡೆಗೆ ನಮ್ಮದಾಲ ಒಣಸೇ ಮಲ್ದ ಜನ ಇದ ಮುಟ್ಟ ಮಲ್ತ ಆಂಡಲ ಪೂರ ಜನಲ ಅಂಚನೆ ಒಣಸ್ದ ಕ್ರಮ ಪೋಂಡಲ್ಲ ಒಂಜಿ ಕ್ರಮ ಉಂಡು ನಿಜವಾಯಿನ ಕ್ರಮ ಎಂಚ ಗೊತ್ತುಂಡೆ ಒಣಸುಡು ನುಪ್ಪು ಬರ್ಪಿ ಮುಟ್ಟ ಕೈ ಪಾಟ್ರೆ ಬಲ್ಲಿ ನುಪ್ಪು ಬರ್ಪಿ ಮುಟ್ಟ ದಾಯಗನ್ನಾಗ ನುಪ್ಪು ಪಂಡ ಪರಬ್ರಹ್ಮ ವಸ್ತು ಅನ್ನವೇ ಪರಬ್ರಹ್ಮ ಅನ್ನ ಬರುವಲ್ಲಿವರೆಗೆ ಕೈ ಹಾಕ್ಲಿಕ್ಕಿಲ್ಲ ಹಾಗಾಗಿ ನೋಡಿ ನೀವು ಬ್ರಾಹ್ಮಣರುಗಳದ್ದು ಸಾಲಲ್ಲಿ ಕೂತ್ಕೊಂಡಾಗ ಗೊತ್ತಾಗತ್ತೆ ಇದೆಲ್ಲ ವಿಚಾರ ಅನ್ನ ಬರುವಲ್ಲರಿಗೆ ಕಾಯ್ತಾ ಕೂರ್ಬೇಕು ಅನ್ನ ಬರುವುದು ನಾವು ಕರಾವಳಿಯವರು ಎಷ್ಟು ಬದಲಾಗಿದ್ದೀವಿ ಊಟಕ್ಕೂ ಅರ್ಜೆಂಟ್ ಓಡೋದು ಊಟದಲ್ಲಿ ಬಡಿಸಿದ್ರು ಅಂದರೆ ಉಪ್ಪಿನಕಾಯಿ ಹಾಕ್ಲಿಕ್ಕಿಲ್ಲ ಪಚಕ್ಕಲ್ಲಿ ಅಕ್ಕಿ ಆಯ್ತು ಮೊದಲನೇ ಪಲ್ಯ 2ನೇ ಪಲ್ಯ ಬಡಿಸುವಾಗ ಮೊದಲನೇ ಪಲ್ಯವೇ ಇಲ್ಲ ಅವನಿಗೆ ಭಯ ನಾನು ಬಡಿಸಿದ್ನ ಇಲ್ಲ ಇವರಿಗೆ ಅಂತ ಆ ಥರ ಊಟವೇ ಮಾಡಲಿಲ್ವೇನೋ ನಾವು ನಿನ್ನೆ ಅಂತ ಅವರು ಇವರು ಅಂತಲ್ಲ ಯಾವುದು ಎಷ್ಟೇ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋದವ್ರು ಮಾಡೋದು ಅಷ್ಟೇ ಆದರೆ ಅನ್ನ ಬರುವಲ್ಲರಿಗೆ ಎಂಜಿಲೇ ಮಾಡಬಾರ್ದು ಇದನ್ನು ನಾನು ಎಲ್ಲ ಕಡೆ ಹೇಳಿದೆ ಭಾಳಷ್ಟು ಜನ ಹೇಳಿದರು ಯಾರೊಬ್ಬರು ಶೆಟ್ಟರು ಹೇಳಿದರು ಸ್ವಾಮೀಜಿ ನಮ್ಮ ಸಂಬಂಧ ಊಟಕ್ಕೆ ಹೇಗೆ ಅಂತ ಯಾಕೆಂದರೆ ಪಲ್ಯ ಬರೋದಿಲ್ಲ ಅಲ್ಲೆಲ್ಲ ಬೇರೆದು ಬರ್ತದೆ ಅವಾಗೇನು ನೀವು ಯಾವುದೇ ಆಹಾರ ಬರಲಿ ಅನ್ನ ಬರುವ ಅಲ್ಲಿವರೆಗೆ ನೀವು ಮುಟ್ಟಬಾರ್ದು ಅದು ಮೊದಲನೇ ಕ್ರಮ ಅನ್ನ ಬಂದ ಮೇಲೆ ಒಂದು ಕ್ಷಣ ಆ ಅನ್ನಕ್ಕೊಂದು ನಮಸ್ಕಾರ ಮಾಡಿ ನಾವು ಮುಟ್ಟಬೇಕು ಯಾಕೆಂದರೆ ಅನ್ನ ನಮಗೆ ಇರುವಲ್ಲಿವರೆಗೆ ಅಕಾರದ ಅಮ್ಮನಿಂದ ಹಿಡಿದು ನಾರಾಯಣನ ಪಾದ ಸೇರುವ ನಕಾರದವರೆಗೆ ಆ ಮತ್ತೆ ನಾ ಸೇರಿ ಇರುವುದೇ ನಮ್ಮನ್ನು ಇಟ್ಟುಕೊಳ್ಳೋದು ಅನ್ನ. ಆದ್ದರಿಂದ ಆ ಅನ್ನಕ್ಕೆ ಇಲ್ಲಿಗೆ ನಾವು ಬಂದಿದ್ದೇವಲ್ಲ, ಯಾಕೆ ಹೇಳಿ? ಅನ್ನಕ್ಕಾಗಿಯೇ ಬಂದಿದ್ದು. ಇಷ್ಟು ದೂರ ಬಂದಿದ್ದೇವೆ. ಇಷ್ಟು ದೂರ ಬಂದ್ರ ಕೂಡಲೇ ನಾವು ಕರಾವಳಿಯವರು ಅಂದ ತಕ್ಷಣ ಓ ನಮ್ಮವರು ಅನ್ನುವಂಥ ಭಾವನೆ, ಅವನು ಯಾವ ಜಾತಿ ಬೇಕಾರಾಗಿರಲಿ, ಘಟ್ಟದ ಕೆಳಗಿನವನು ಅಂತ. ಈಗ ನೀವೆಲ್ಲ ಬಂದಿದ್ದು ನೋಡಿ ನೋಡಿ ಈಗ ದೈವಗಳು ಬರ್ಲಿಕ್ಕೆ ಶುರುವಾಗಿದೆ ಘಟ್ಟಕ್ಕೆ. ಕೊರಗಜ್ಜ ಸುಮಾರು ಕಡೆ ಬಂದಾಯ್ತು.
ಇನ್ನು ಪಂಜುರ್ಲಿ ಬರಲಿಕ್ಕುಂಟು. ಮೊನ್ನೆ ನಾನು ದುಬೈಗೆ ಹೋಗಿದ್ದೆ, ಅಲ್ಲಿ ಸಹ ಕೇಳ್ತಿದ್ರು ಪಂಜುರ್ಲಿಗೆ ಒಂದು ವೀಸಾ ಆಗಬೇಕಾಗಿದೆ ಸ್ವಾಮೀಜಿ ಈಗ ಅಂತ. ಯಾಕೆಂದ್ರೆ ಇನ್ನು ದುಬೈಗೆ ಹೋಗೋದು ಒಂದೇ ಬಾಕಿ. ಮುಂಚೆ ಘಟ್ಟ ಬಿಟ್ಟು ದೈವಗಳು ಮೇಲೆ ಹೋಗ್ಲಿಕ್ಕಿರಲಿಲ್ಲ ಅಂತ ಒಂದು ನೇಮ. ಈಗಲೂ ಕೂಡ ನಿಮ್ಮದು ಏನು ನೇಮ ಇದೆ ಅದು ಘಟ್ಟದ ಕೆಳಗೇ ಆಗಬೇಕೇ ವಿನಃ ಘಟ್ಟದ ಮೇಲೆ ತಂದು ಮಾಡುವಂಥದ್ದು ಕ್ರಮ ಅಲ್ಲ. ನೀವು ಎಷ್ಟೇ ಇಲ್ಲಿ ದುಡಿಬೋದು, ಫ್ಲ್ಯಾಟ್ ತಗೋಬೋದು, ಸೈಟ್ ತಗೋಬೋದು, ವರ್ಷಕ್ಕೆ ಒಂದು ಸರ್ತಿ ಆದರೂ ದೈವದ ಹೆಸರಿನಲ್ಲಿ ಊರಿಗೆ ಹೋಗ್ತೇವಲ್ಲ ನಾವು, ಆ ಒಂದು ಸಂಪ್ರದಾಯಕ್ಕೋಸ್ಕರ ದೈವಗಳನ್ನು ಅಲ್ಲಿಯೇ ಇಡಬೇಕು. ಅದು ತುಳುನಾಡಿನ ದೈವಗಳು ನೇಮದಲ್ಲಿ ಹೇಳ್ತಕ್ಕಂಥ ಮೊದಲನೇ ನುಡಿಯ ಹಾಗೆ ಬಾರ್ಕೂರು ಸೀಮೆ ಹಿಡಿದು ಚಂದ್ರಗಿರಿ ಮುಟ್ಟ ತಿರುಗೊಂದು ಪುನಃ ಮಾಯೋಲು ನಮ ಅಂತ ಈ ಮಾತು ದೈವಗಳ ಬಾಯಿನಲ್ಲಿ ಬರ್ತದೆ. ಇದು ಹಾಗೇ ಉಳಿಬೇಕು. ಬಾರ್ಕೂರು ಸೀಮೆಯಿಂದ ಚಂದ್ರಗಿರಿ ಅಂದರೆ ಇಲ್ಲಿ ಕಾಸರಗೋಡಿನವರೆಗೆ ತಿರುಗೊಂದಿರುವ ಮಾಯಾರೂಪದ ದೈವಗಳು ನಾವು ಅಂತ. ಇದು ಅದು ಬಿಟ್ಟು ಮೈಸೂರಿಗೆ ಬೆಂಗಳೂರಿಗೆಲ್ಲ ತಿರುಗುವ ದೈವಗಳು ನಾವು ಅಂತ ನಾಳೆ ಹೇಳಬಾರ್ದವ. ಈಗ ಎಲ್ಲಿವರೆಗೆ ಬದಲಾವಣೆ ಆಗಿದೆ ಅಂದರೆ, ನಾನು ಆಗಲೇ ಹೇಳದ್ನಲ್ಲ, ಎಲ್ಲದರೊಳಗೂ ಅಡಾಲ್ಟ್ರೇಷನ್ ಆಗ್ತಾ ಇದೆ ತುಳುನಾಡಿನಲ್ಲಿ. ದೈವಗಳಿಗೂ ಕೂಡ ನೇಮದಲ್ಲೂ ಕೂಡ ಆ ನರ್ತಕ ಹೇಳ್ತಾನೆ ವಾದ್ಯದವರಿಗೆ, ಈ ಹಾಡನ್ನು ಬಾರಿಸು ಅಂತ. ದೈವಕ್ಕೂ ಆ ಹಾಡಬೇಕೀಗ, ಈ ಹಾಡಬೇಕು. ಆಮೇಲೆ ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ಜನ ಬಂದರೆ ಇವಂದು ಡ್ಯಾನ್ಸೇ ಚೇಂಜ್, ಎಲ್ಲದೂ ಚೇಂಜ್. ಹೌದು, ದೊಡ್ಡ ದೊಡ್ಡ ವ್ಯಕ್ತಿಗಳು ನೇಮೋತ್ಸವ ಮಾಡಿದ್ರು ಅಂತಂದರೆ ಅವನು ನುಡಿಯೂ ಚೇಂಜ್. ಈ ಥರ ಚೇಂಜ್ ಆದರೆ ದೈವಗಳ ಮೇಲೆ ಮುಂದಿನ ಜನ್ರೇಷನ್ಗೆ ನಂಬಿಕೆ ಬರೋದಿಲ್ಲ. ನಾಗಗಳಲ್ಲೂ ಅಷ್ಟೇ, ನಾಗಗಳಲ್ಲಿ ಆರಾಧನೆ ಮಾಡಬೇಕಾದ್ದು, ಆರಾಧನೆಯನ್ನು ನಂಬಬೇಕಾದ್ದು ಸತ್ಯ. ಹಾಗಂತೇಳಿ ಫಂಗಲ್ ಇನ್ಫೆಕ್ಷನ್ ಎಲ್ಲ ನಾಗಂದಲ್ಲ. ಬಹಳಷ್ಟು ಜನ ಬೆವರಿಂದ ಬಂದಿದಂಥ ಈ ಫಂಗಲ್ ಇನ್ಫೆಕ್ಷನ್ಗಳಿಗೆಲ್ಲ ಧಕ್ಕೆ ಬಲಿ ಮಾಡೋದು, ಸುಮ್ಮನೆ 2 ಆಯಿಂಟ್ಮೆಂಟ್ ಹಚ್ಕೊಳ್ಳೋದು ಬಿಟ್ಕೊಂಡು ಅದನ್ನು ಮಾಡೋದಲ್ಲ. ನಾಗನಿಗೆ ಯಾವುದು ಮಾಡಬೇಕು ಅದೇ ಮಾಡಬೇಕು. ಈಗ ಭಾಳಷ್ಟು ಜನ ಅದು ಕೂಡ ಬದಲಾಗಿದ್ದಾರೆ. ಭಾಳಷ್ಟು ಗಟ್ಟಿಮುಟ್ಟಿ ಈಗ ತಾರನಾಥ್ ಗಟ್ಟಿ ಅಂತವರು, ವಿಶ್ವಕುಮಾರ್ ರೈ ಅಂತವ್ರು ಹೋಗಿ ಕೇಳಿದರೆ ಅವರು ಸಣ್ಣ ಪುಟ್ಟದ್ದು ನಾಗನ ತೆನೆ ಎರೆದ್ರೆ ಆಗೋದಿಲ್ಲ ನಾಗನಿಗೆ. ಅವರೆಲ್ಲ ನಾಗಮಂಡಲವೇ ಮಾಡಬೇಕು. ದುಡ್ಡಿದ್ದವರೆಲ್ಲ ನಾಗಮಂಡಲವೇ ಮಾಡಬೇಕು. ನಮ್ಮಂಥವ್ರು ಸಾಧಾರಣದವ್ರು ತನಿ ಎರೆದ್ರೆ ಸಾಕು. ಯಾಕೆಂದರೆ ಸ್ವಾಮಿಗಳು ಹೇಗಿದ್ರು ಏನೂ ಕೊಡೋದಿಲ್ಲ, ಹಿಡಿದ್ರೆ ರಟ್ಟೆ, ಎಳೆದ್ರೆ ಬಟ್ಟೆ ಅಷ್ಟೇ. ಹಾಗಾಗಿ ದುಡ್ಡನ್ನು ನೋಡಿ ನಾಗಾರಾಧನೆ ಆಗಬಾರ್ದು. ನಿಮಗೆ ಇರ್ತಕ್ಕಂಥ ತೊಂದರೆಯನ್ನು ನೋಡಿಯೇ ನಾಗಾರಾಧನೆ ಆಗಬೇಕು. ಇಲ್ಲಿ ಬರುವುದು ದುಡ್ಡು ಮಾಡಲಿಕ್ಕಾಗಿ ಅಲ್ಲ, ಹೊಟ್ಟೆಪಾಡಿಗೋಸ್ಕರ, ನಮ್ಮ ಬದುಕಿಗೋಸ್ಕರ. ಇಲ್ಲಿ ಬಂದವರು ಒಂದು ಸಣ್ಣ ಹೋಟೆಲ್ಲು, ಸಣ್ಣ ಕ್ಯಾಂಟೀನು, ಸಣ್ಣ ಬೇಕರಿ, ಸಣ್ಣದು ಮಾಡಿದವ್ರು ಮಂತ ದೊಡ್ಡದಾಗ್ತಾ ಹೋಗ್ತಾರೆ. ಈ ದೊಡ್ಡದಾಗ್ತಾ ಹೋಗುವಲ್ಲಿವರೆಗಾದರೂ ಒಂದು 4-5 ಚೀಟಿ ಗೀಟಿ ಏನೋ ಮಾಡ್ಕೊಂಡು ಬದುಕು ಅಂತೇಳಿ ಮಾಡ್ತಾರೆ. ಅಂಥವರು ಅಲ್ಲಿ ಹೋದಾಗ ಅವ್ರದ್ದು ನಾರಾಯಣ ಬಲಿಗೆ ಇವನು ಬಲಿ ಆಗಬಾರ್ದು, ಅದಾಗಲೇಬಾರ್ದು. ನಾಗಮಂಡಲಕ್ಕೋಸ್ಕರವೇ ಇವನು ಇದ್ದು ಚೀಟಿ ಪೂರ್ತಿ ನಾಗಮಂಡಲಕ್ಕೆ ಹೋಗಬಾರ್ದು, ಅನ್ಯಾಯ ಆಗ್ತದೆ. ನಾನು ಇದನ್ನು ನೋಡಿದ್ದೇನೆ, ಕಣ್ಣಾರೆ ಕಂಡಿದ್ದೇನೆ. ನಾವು ಸ್ವಲ್ಪ ಭಾಳಷ್ಟು ಜನಕ್ಕೆ ಕಾಂಟ್ರವರ್ಸಿ ಸ್ವಾಮೀಜಿ ಆಗೋದು ನಾವು ಸತ್ಯ ಹೇಳಿದ್ರಿಂದ. ನಾನು ಒಂದು ಕಡೆ ನಾಗಮಂಡಲಕ್ಕೆ ಹೋಗಿ ಕುಳಿತಾಗ ಹಾಲಿಟ್ಟು ಸೇವೆಗೆ ನಮ್ಮನ್ನು ಮುಂದೆ ಕೂರಿಸಿದಾಗ ಪಾಪ 5 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು 3 ಗಂಡು ಮಕ್ಕಳು, ಅವರು ಸೇರಿಸಿ ನಾಗಮಂಡಲ ಮಾಡುವಾಗ 3 ಜನೂ ಕೂಡ, ಒಬ್ಬೊಂದು ಹೋಟ್ಲಿದೆ, ಒಬ್ಬೊಂದು ಬೇಕರಿ ಇದೆ, ಇನ್ನೊಬ್ಬೊಂದು ಎಂಥದೋ ಒಂದಿದೆ. ಇವರೆಲ್ಲ ಚೀಟಿ ಎತ್ತಿ ತಗೊಬಂದು ನಾಗಮಂಡಲ ಮಾಡಿದರು. ಅವಳೊಂದು ಹರಕೆ ಹೊತ್ತಿದ್ಲಂತೆ, ಗಂಡನಿಗೇನು ಆಕ್ಸಿಡೆಂಟ್ ಆದಾಗ ಬದುಕಿದ್ರೆ ನಾಗಮಂಡಲದಲ್ಲಿ ತಾಳಿ ಮಾಡಿಸಾಕ್ತೀನಿ ಅಂತ. ಈ ವಿಚಾರ ನೀವು ಯೋಚನೆ ಮಾಡಿ, ಗಂಡನ ಮೇಲೆ ಎಷ್ಟು ಪ್ರೀತಿ ಇರಬೇಕು. ಆಮೇಲೆ ನಾಗನ ಮೇಲೆ ಭಕ್ತಿಯಿಂದ ಗಂಡ ಬದುಕಲಿ ಅಂತ ಒಂದು ತಾಳಿ ಮಾಡಿಸ್ಬೇಕಾದ್ರೆ ಇವತ್ತು ಚಿನ್ನದ ತಾಳಿ 4 ಗ್ರಾಮಿಗೆ ಎಷ್ಟು ಕಷ್ಟ ಇದೆ ಅಂತ ಯೋಚನೆ ಮಾಡಿ. ಆ ತಾಳಿ ಮಾಡಿ ಕೊಡುವಾಗ ಅವಳು ಗ್ರಾಚಾರಕ್ಕೆ ಏನಾಯಿತು, ನಾಗಮಂಡಲ ಮಾಡುವಾಗ 3 ದಿನ ಮುಂಚೆ ಅವಳು ಮುಟ್ಟಾದಾಗ ಅವಳು ಬರಲಿಕ್ಕಿಲ್ಲ. ಅಲ್ಲಿ ನಾವು ಕೂತಿದ್ದೇವೆ, ಇನ್ನೊಂದು 2 ಗಣ್ಯ ವ್ಯಕ್ತಿಗಳು ಕೂತಿದ್ದಾರೆ. ಹಾಲಿಟ್ಟು ಸೇವೆ ಆಯಿತು. ಅವಳ ತಾಯಿ ತಂದು ತಾಳಿಯನ್ನು ನಾಗನಿಗೆ ಕೊಟ್ಟರು, ದರ್ಶನ್ ಪಾತ್ರಿ ತಾಳಿ ಹಾಕ್ಕೊಂಡರು. ಆಮೇಲೆ ಇದು ಹೇಳಿದ, ನನಗಿದು ಸ್ವಲ್ಪ ಲೋಪ ಆಗಿದೆ, ಮುಟ್ಟುಚಟ್ಟಾಗಿದೆ, ಮತ್ತೊಂದು ಹರಕೆಯನ್ನು ಕೊಡಬೇಕಂತ. ನನಗೆ ಸಿಟ್ಟು ಬಂತು. ನಾನು ಎದ್ದು ನಿಂತೆ, ನೀನು ನಾಗದೇವರು,
ಮುಟ್ಟನ್ನು ಕೊಟ್ಟದ್ದು ನೀನೇ. ಈಗ ಮುಟ್ಟು ಅವಳಿಗಾಗಿದ್ದ ನಿನಗಾಗಿದ್ದ. ಮುಟ್ಚಟ್ ನಿನಗೆ ಹೇಗಾಗ್ತದೆ? ತಾಳಿಗೆ ಏನಾದ್ರು ಮುಟ್ಟು ಅಂಟ್ತದ? ಮುಟ್ಟಿನ ಹೊಲೆಯಲ್ಲೇ ಹುಟ್ಟಿದವರು ಈ ಥರದ ಡಂಗಾಣಿ ಮಾಡ್ತಿದ್ಯ ಅಂತಂದರೆ ನಾಗನ ಸಾನ್ನಿಧ್ಯವೇ ಇಲ್ವಾ ಏನೋ ಅಂತ. ಅವನಿಗೆ ನಾಗ ಬಂದಿದ್ದು ಇಳದೆ ಹೋಯ್ತು. ಇಳಿದ ಮೇಲೆ ಈ ಸ್ವಾಮಿಗಳಿಗೆ ಭಾಷಣ ಕೊಡಬೇಡಿ ಅಂತ ಶುರು ಮಾಡಿದ್ರು. ಈಗ ನಮ್ಗೆ ಯಾರು ಭಾಷಣ ಕೊಡ್ತಿದ್ರು ತೊಂದರೆ ಇಲ್ಲ, ಯೂಟ್ಯೂಬ್ ಇದೆ ನಮಗೀಗ. ನಾವು ಸುಮಾರು ಬದಲಾಗಿ ಬಿಟ್ಟಿದ್ದೇವೆ. ಈಗ ಯೂಟ್ಯೂಬ್ನಲ್ಲೇ ಹೇಳಿಬಿಟ್ರೆ ಎಲ್ಲ ಟ್ಯೂಬ್ ಓಡ್ತದೆ ಇರ್ತದೆ. ಯಾರಿಗೂ ಭಾಷಣಕ್ಕಾಗಿಲ್ಲ. ನಾವು ಸನ್ಯಾಸಕ್ಕೆ ಬಂದ ಮೇಲೆ ಯಾರ ದಾಕ್ಷಿಣ್ಯಗೂ ಇಲ್ಲ. ಯಾರು ಏನು ಹೇಳ್ತಾರೆ ನಮಗೇನು ಸನ್ಮಾನ ಮಾಡಬೇಕಾಗಿಲ್ಲ. ನಮಗೊಂದಿಷ್ಟು ಬೈಕೊಂಡಿರುವವರು ಇರ್ತಾರೆ, ಆದರೆ ನಾವು ಯಾರನ್ನೂ ದ್ವೇಷ ಮಾಡೋದೇ ಇಲ್ಲ. ನಮಗೆ ಯಾರು ಬೈದರೂ ಕೂಡ ದ್ವೇಷ ಮಾಡೋದಿಲ್ಲ. ಬೈಯೋದೆಲ್ಲ ಬೈಬೋದು, ಆದರೆ ಹೋದ್ಮೇಲೆ ಬೈರಿ ಅನ್ನೋದಷ್ಟು. ಎದುರಿಗೆ ಬೈದು ಬಿಟ್ಟರೆ ಮತ್ತೆ ಭಾಷಣ ಮಾಡ್ಲಿಕ್ಕೂ ರಗಳೆ ಆಗ್ತದೆ. ಇದು ಯಾಕೆ ಹೇಳ್ತಿದ್ದೇವೆ ಅಂತಂದರೆ, ಈ ಬೆಂಗಳೂರಂಥ ನಗರದಲ್ಲಿ ಕುಳಿತಂಥ ಪ್ರಜ್ಞಾವಂತರು ನೀವುಗಳು ನಾವು ಇಲ್ಲಿ ಇಂಜೆಕ್ಷನ್ ಕೊಟ್ಟರೆ ಅದು ಕರಾವಳಿಯಲ್ಲಿ ಕೆಲಸ ಮಾಡಬೇಕು. ಕರಾವಳಿಯಲ್ಲಿ ಕೆಲಸ ಮಾಡಬೇಕು. ಈ ಥರ ಮೂಢನಂಬಿಕೆಗಳು, ಈ ಥರ ಅಡಲ್ಟ್ರೇಷನ್ನು, ಈ ಥರ ನಾಟಕಗಳು ಆಗಬಾರ್ದು. ಇನ್ನು ಮೂರನೇ ಹಂತಕ್ಕೆ ಬಂದರೆ ನಿಮ್ಮದೇ ಆದಂಥ ಒಂದು ಆಸ್ತಿ ಯಕ್ಷಗಾನ. ಯಕ್ಷಗಾನದಲ್ಲಿ ಇಲ್ಲಿ KC ರಾವ್ ಎಲ್ಲ ಕೂತಿದ್ದಾರೆ. ಯಕ್ಷಗಾನದವರೆಲ್ಲ ಸಾರಿ ಹೋಟೆಲ್ನ ಮಾಲೀಕರು, ಸಂಘದ ಅಧ್ಯಕ್ಷರು ಕೂಡ. ನಿಮ್ಮೆಲ್ಲ ಹೋಟೆಲ್ನವರಿಗೆ ನಮ್ಮದೊಂದು ಮನವಿ ಇದೆ. ಏನಂತಂದರೆ, ಹೋಟೆಲ್ ಇರ್ಬೋದು, ಬೇಕರಿ ಇರ್ಬೋದು, ಮತ್ತೊಂದಿರ್ಬೋದು, ಏನೇ ಇರ್ಬೋದು, ಯಾವುದೇ ರಾಜಕಾರಣಿಗಳನ್ನು ವೆಲ್ಕಮ್ ಮಾಡಲಿಕ್ಕಾಗಲಿ ಅಥವಾ ಇನ್ಯಾರನ್ನೇ ತರ್ಕೊಂಬರ್ಲಿಕ್ಕಾಗಲಿ ರಸ್ತೆನಲ್ಲಿ ಯಕ್ಷಗಾನ ವೇಷಧಾರಿಗಳನ್ನು ಬಳಸಬಾರ್ದು. ದಯಮಾಡಿ ಬಳಸಬಾರ್ದು. ಯಾಕೆಂತಂದರೆ ಯಕ್ಷಗಾನ ಗೆಜ್ಜೆ ಕಟ್ಟೋದಕ್ಕೆ ಒಂದು ಪೂಜೆ ಇದೆ. ಗೆಜ್ಜೆ ಕಟ್ಟಿದ್ವಿ ಅಂತಂದರೆ ಗಣಪತಿಗೆ ಆರಾಧನೆ ಮಾಡಿ ಒಂದು ಅಪರತಾಳ ಮಾಡಿ ಹೊರಗೆ ಬರಬೇಕು. ಇದು ಯಾರ್ಯಾರನ್ನೂ ಖುಷಿ ಪಡಿಸ್ಲಿಕ್ಕೆ ಮಾಡುವ ವೇಷ ಅಲ್ಲ. ಆದ್ದರಿಂದ ದಯಮಾಡಿ ಬೆಂಗಳೂರಂಥ ನಗರಗಳಲ್ಲಿ ಇಲ್ಲಿ ನಿಲ್ಲಿಸಿಬಿಟ್ರೆ ಬೇರೆಯವರು ಹೆದರಿ ಬಿಡ್ತಾರೆ, ಮಾಡಬಾರ್ದೇನೋ ಅಂತೇಳಿ. ಅದು ಪಾವಿತ್ರತೆಯನ್ನು ಯಕ್ಷಗಾನಕ್ಕೆ ನಾವು ಕಾಪಾಡಿಕೊಳ್ಬೇಕು. ನಾನೊಂದು ಮಾತಾಡಿರುವಂಥದ್ದು ವೈರಲ್ ಆಗಿದೆ, ನಿಮ್ಗೆ ಗೊತ್ತಿರಬೇಕು. ಇವಾಗ ನಿಂತೇ ಹೋಯಿತು. ಎಷ್ಟೋ ಜನ ಯಕ್ಷಗಾನ ಪಾತ್ರಧಾರಿಗಳು ನನ್ನ ಹತ್ರ ಭಾಳಷ್ಟು ಆಪಾದನೆ ಮಾಡಿದ್ರು. ಏನು ಹೇಳಿದರು ಅಂತಂದರೆ, ಸೀತಾನದಿ ಗಣಪತಿ ಶೆಟ್ಟರು ಬರೆದಿರ್ತಕ್ಕಂಥ ಶನಿ ಮಹಾತ್ಮೆ ಯಕ್ಷಗಾನದ ಉದಾಹರಣೆ ಕೊಟ್ಟಿದ್ದೆ ನಾನು, ನಿಮಗೆಲ್ಲ ನೆನಪಾಗ್ಬೋದು. ಶನಿ ಮಹಾತ್ಮೆ ಯಕ್ಷಗಾನ ವಿಕ್ರಮಾದಿತ್ಯನಿಗೆ ಶನಿ ಹಿಡಿದದ್ದು ಕ್ರಿಸ್ತ ಪೂರ್ವ 56ನೇ ಇಸ್ವಿಲಿ. ನೆನ್ಪಿಟ್ಕೊಳ್ಳಿ, 56ನೇ ಇಸ್ವಿನಲ್ಲಿ ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಇದ್ದ, ಅವನಿಗೆ ಶನಿ ಹಿಡಿದದ್ದು. ಆ ಶನಿ ಹಿಡಿದ ಪ್ರಸಂಗದಲ್ಲಿ ಅವನಿಗೆ ಶನಿ ಹಿಡಿಸ್ಲಿಕ್ಕೆ ಒಬ್ಬ ಕುದುರೆ ವ್ಯಾಪಾರಿ ಬ್ಯಾರಿ ವೇಷದಲ್ಲಿ ಬರ್ತಾನೆ. ಆ ಬ್ಯಾರಿ ವೇಷದಲ್ಲಿ ಬಂದು ಹಾಸ್ಯವನ್ನು ಮಾಡ್ತಾನೆ. ನಾನು ಆಗ ಹೇಳಿದೆ, 56ರಲ್ಲಿ ಉಜ್ಜಯಿನಿಯಲ್ಲಿ ಇದ್ದಾಗ ಇಸ್ಲಾಮೇ ಹುಟ್ಟಿಲ್ಲ. 622ರಲ್ಲಿ ಇಸ್ಲಾಂ ಹುಟ್ಟಿತು. ಪೈಗಂಬರಿಗೆ ಹೊಡೆದು ಓಡಿಸಿದ್ರು ಮೆಕ್ಕಕ್ಕೆ. 632ರಲ್ಲಿ ಪೈಗಂಬರ್ ವಾಪಸ್ ಬಂದು ಇಸ್ಲಾಮನ ಮತ್ತೆ ಸ್ಥಾಪನೆ ಮಾಡಿದ. 600-700 ವರ್ಷಗಳ ಹಿಂದೆ ಆದಂಥ ಒಂದು ಕಥೆಗೆ ಈ ಇಸ್ಲಾಂನಲ್ಲಿದ್ದಂಥ ಬ್ಯಾರಿಯನ್ನು ತಗೊಬಂದು ಯಾಕೆ ಸ್ವಾಮಿ ನಮ್ಮ ಪುರಾಣಕ್ಕೆ ನೀವು ಜೋಡಿಸ್ಬೇಕು, ನಿಲ್ಲಿಸಿಬಿಡಿ ಅದನ್ನು ಅಂತ ಹೇಳಿದೆ. ಅವತ್ತಿನಿಂದ ಶುರುವಾಗಿದ್ದು ನಿಲ್ಲಿಸಿರಲಿಲ್ಲ. ಆಮೇಲೆ ಯಕ್ಷಗಾನದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದರು. ಪಬ್ಲಿಕ್ಕೇ ಹೇಳಿದರು, ಯೂಟ್ಯೂಬ್ನಿಂದ ನೋಡಿದ್ದು. ನೋಡಿ ನಮ್ಮ ಯೂಟ್ಯೂಬ್ ಎಷ್ಟು ಕೆಲಸ ಮಾಡ್ತದೆ. ಎಲ್ಲರೂ ಅಲ್ಲಿ ಪಬ್ಲಿಕ್ ಹೇಳಿದರು, ಇದು ಬೇಡದಿದ್ದನ್ನು ಯಾಕೆ ತರ್ತಾ ಇದ್ದೀರಿ ಅಂತ. ಅಯ್ಯಪ್ಪ ಸ್ವಾಮಿ ಕಥೆನಲ್ಲೂ ಅಷ್ಟೇ, ಯಾಕೆ ತರ್ತಿದ್ದೀರಿ ವಾವರ್ನ ಅಂತ. ಹೀಗೆ ಬದಲಾವಣೆ ಆಗಬೇಕು. ನಾನು ಇಲ್ಲಿ ಯಾಕೆ ಈ ವೇದಿಕೆಯಲ್ಲಿ ಇಟ್ಕೊಂಡು ಹೇಳ್ತಿದ್ದೀರಿ ಅಂದರೆ, ನಾನು ಆಗಿಂದ ವೇದಿಕೆಯನ್ನು ನೋಡ್ತಾ ಇದ್ದೀನಿ. ನೀವು ಸಭೆಯಲ್ಲಿ ಕೂತವರು, ಇವತ್ತು ಬಂದವರು ಮಾತ್ರ ನಿಜವಾದ ಸಭ್ಯರೇ ನಿಮ್ಮ ವೇದಿಕೆಯಲ್ಲಿ ಸಭೆಯಲ್ಲಿದ್ದಾರೆ. ಹಾಗಾಗಿ ನಿಮಗೆ ಈ ಮಾತನ್ನು ನಾನು ಹೇಳೋದ್ರ ಮುಖಾಂತರ ಒಂದಿಷ್ಟು ನಮಗೆ ಕೆಲಸ ಆಗ್ತದೆ. ಮದುವೆ ಮನೆಯಲ್ಲಿ ಈಗ ಬಂದರೆ 4ನೇದು 3ನೇದು ಕೇಳಿದೆ ಯಕ್ಷಗಾನದ್ದು, 4ನೇದು ಕಂಬಳ. ಕಂಬಳ ಅದಕ್ಕೊಂದು ದುಃಖದ ಇತಿಹಾಸ ಇದೆ. ನಿಮಗೆ ಇಲ್ಲಿವರೆಗೆ ಯಾರೂ ಹೇಳಲಿಲ್ಲ, ಹೇಳುವ ಪ್ರಸಂಗವೂ ನಮಗೆ ಬಂದಿರಲಿಲ್ಲ. ಇವತ್ತು ಆ ಕ್ಷಣ ನಿಮಗೆ ಒಂದು ಸಣ್ಣ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಚಾಲುಕ್ಯ ದೊರೆಯಾದಂಥ ಇಮ್ಮಡಿ ಪುಲಕೇಶಿ
ಬಾರ್ಕೂರಿನ ಮೇಲೆ ದಾಳಿ ಇಡ್ತಾನೆ. ನಿಮ್ಮದೇ ತುಳುನಾಡಿನ ಮೇಲೆ ದಾಳಿ ಇಡ್ತಾನೆ. ದಾಳಿ ಇಟ್ಟಾಗ ಆ ಅರಸರನ್ನ ಅವನು ಸಂಪೂರ್ಣವಾಗಿ ಸೋಲಿಸಿ ಕಡಲ ತೀರದ ಆರ್ಮಿಯನ್ನು ಅವನು ತಗೊಳ್ತಾನೆ. ಇವತ್ತು ನೀವು ಗೂಗಲ್ನಲ್ಲಿ ಹಾಕಿದರೆ ಕೋಸ್ಟಲ್ ಆರ್ಮಿಯನ್ನು ಮೊಟ್ಟ ಮೊದಲು ತಂದಂಥ ಭೂಮಿ ಮೇಲೆ ಇರ್ತಕ್ಕಂಥ ಒಬ್ಬ ರಾಜ ಇದ್ದರೆ ಅದು ಇಮ್ಮಡಿ ಪುಲಿಕೇಶಿ ಅಂತ ನಿಮ್ಮ ಗೂಗಲ್ನಲ್ಲಿ ಬರ್ತದೆ. ಆದರೆ ನಮ್ಮ ನೇವಿಯನ್ನು ತಂದದ್ದು, ಆರ್ಮಿಯನ್ನು ತಂದದ್ದು ಇಮ್ಮಡಿ ಪುಲಿಕೇಶಿ ಅಲ್ಲ, ನಿಮ್ಮ ಕರಾವಳಿಯ ತುಳುದೊರೆ ಅಳುಪುರು ತಂದದ್ದು. ಅಳುಪುರು ತಂದಂಥ ಸೈನಿಕರನ್ನ ಇಮ್ಮಡಿ ಪುಲಿಕೇಶಿ ಅವನು ಅಕ್ವೈರ್ ಮಾಡ್ತಾನೆ. ಅವರಲ್ಲಿ ಇದ್ದಂಥ ರಾಜಕುಮಾರರು 9 ಜನರು ಕೂಡ ಈ ದೈವವನ್ನು ಬಿಟ್ಟುಬಿಡ್ತಾರೆ. ದೈವಗಳನ್ನು ಇನ್ನು ನಾವು ಪೂಜೆ ಮಾಡೋದಿಲ್ಲ, ನಮ್ಮ ರಾಜ್ಯಭಾರ ಎಲ್ಲ ಹೊರಟೋಯ್ತು, ದೈವಗಳನ್ನು ನಂಬಿ ಏನೂ ಪ್ರಯೋಜನ ಇಲ್ಲ ಅಂತ. ಆಗ ದೈವ ಹೇಳ್ತಂತೆ, ನೀವೇ ಹೊಡ್ಕೊಂಡು ಸತ್ತು ದೈವಗಳಾಗಿ ಅಂತ ಹೇಳಿದ ಶಾಪಕ್ಕೆ ಅಷ್ಟು ರಾಜಕುಮಾರರುಗಳು ದೈವಗಳಾದರು ಅನ್ನುವಂಥದ್ದು ಸ್ಥಳ ಪುರಾಣದಲ್ಲಿದೆ. ಅದೇ ದೈವಗಳು ಮಲ್ಲಂದಾಯ, ಮಾರಂದಾಯ, ಜಾರಂದಾಯ, ಕೊಡಿಮಣಿತಾಯ, ಕುಕ್ಕಿನಂದಾಯ, ದುಗ್ಗಾಲಾಯ, ಮಗರಂದಾಯ ಆಗಿ ತುಳುನಾಡಿಗೆ ಹೊರಟೋದ್ವು ಅನ್ನುವಂಥದ್ದು ದೈವಗಳ ಇತಿಹಾಸ. ಅವೇ ದೈವಗಳು ರಾಜನ್ ದೈವಗಳು ಅಂತ ಕರೆಯಲ್ಪಡ್ತಾ ಇದ್ದಾವೆ ಎನ್ನುವಂಥದ್ದು ಇತಿಹಾಸ. ಇವತ್ತು ಎಂತೆಂಥ ದೈವಗಳಾಗಿ ಬೆಳೆದಿದ್ದಾವೆ ನೋಡಿ. ಅದು ಆವಾಗ ಇದ್ದದ್ದು ಅಷ್ಟೇ ದೈವಗಳು, 5 + 7. ಈಗ 1000 ದೈವದ ಪಾಪ್ಯುಲೇಷನ್ನು ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಹುಟ್ಕೊಳ್ತಾನೆ ಇದ್ದಾವೆ ದೈವಗಳು. ಅದು ಏನೇ ಇರಲಿ, ಈ ದೈವಗಳು ಹುಟ್ಟಿದ್ದ ಕಾಲಕ್ಕೆ ಅರಸಕುಮಾರರ ಬೋರ್ ಆಗ್ತಿಲ್ಲಲ್ಲ, ಆದರೂ ಪರವಾಗಿಲ್ಲ, ಚಾ ಕೊಡಲಿಲ್ವ ನಾವು? ಸ್ವಲ್ಪ ಕೂತ್ಕೊಳ್ಳಿ. ಏನಂದರೆ ಈ ಅರಸಕುಮಾರರು ಸಂಪೂರ್ಣ ಹೋದ ಮೇಲೆ ತುಳುನಾಡಿನ ಅರಸಕುಮಾರರದ್ದು ಸಂಪೂರ್ಣ ಅವನತಿ ಆಗಿಬಿಡ್ತು. ಆ ಸಂದರ್ಭದಲ್ಲಿ ಹಳ್ಳಿಯಮ್ಮ ಹೆಗ್ಗಡ್ತಿ ಎನ್ನುವಂಥವಳ ಒಬ್ಬಳೆ ಮಗಳು ತುಂಗಮ್ಮ ಶೆಟ್ಟಿ ಅವಳು ದೈವಕ್ಕೆ ಹೋಗಿ ಬೇಡ್ಕೊಂಡಾಗ ಆ ದೈವ ಆರಾಧನೆ ಮಾಡು ಅಂತ ಹೇಳ್ತಂತೆ. 5 ದೈವಗಳಿಗೆ ಸ್ಥಾನ ಕೊಡ್ಬೇಕು, ನೀವು ಅಪರಾಧ ಮಾಡಿದ್ರಿ, ಅವಮಾನ ಮಾಡಿದ್ರಿ, ಆದ್ದರಿಂದ 5 ದೈವಗಳಿಗೆ ಸ್ಥಾನ ಕೊಡಬೇಕು. ಯಾರು? ಕುಂಡೋದರ ಎನ್ನುವಂಥ ದೈವಕ್ಕೆ ಸಂಸ್ಥಾನದಲ್ಲಿ ಸ್ಥಾನ, ಪಂಜುರ್ಲಿಗೆ ಚಾವಡಿಯಲ್ಲಿ ಸ್ಥಾನ, ಯಾವುದೇ ಚಾವಡಿ ಮನೆಯಲ್ಲಾಗಲಿ ಮನೆ ಮಂಚದಲ್ಲಿ ಪಂಜುರ್ಲಿಗೆ ಸ್ಥಾನ, ಗುಳುಗನಿಗೆ ಹಾಡಿಯಲ್ಲಿ, ಕನ್ನಡ ಭಾಗದಲ್ಲಿ ಹೈಗುಳಿ ಅಂತ ಕರೀತಾರೆ, ನಿಮ್ಮಲ್ಲಿ ತುಳು ಭಾಗದಲ್ಲಿ ಗುಳಿಗ ಅಂತ ಕರಿತೀರಿ, ಅದು ಹಾಡಿಯಲ್ಲಿ ಮರದಲ್ಲಿ ಸ್ಥಾನ. ಇನ್ನು ಯಾವುದೇ ಗುತ್ತಿನ ಮನೆ ಇರಲಿ ಮತ್ತು ರಾಜ ಮನೆ ಇರಲಿ ಅವರಿಗೆ ದಂಡದ ಮೇಲೆ ನಂದಿಗೆ ಸ್ಥಾನ, ನಂದೀಶ್ವರನಿಗೆ ಸ್ಥಾನ. 5ನೇಯದ್ದು ಮೈಸಂದಾಯನಿಗೆ ಗದ್ದೆಯಲ್ಲಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಆದೇಶ ಆಗತ್ತೆ. ಗದ್ದೆಯಲ್ಲಿ ಹೇಗೆ ಸ್ವಾಮಿ ಸ್ಥಾನ ಕೊಡೋದು? ನಿನ್ನ ಮನೆಯಲ್ಲಿದ್ದಂಥ ಕೋಣಗಳನ್ನು ಮೈಸಂದಾಯನ ರೂಪದಲ್ಲಿ ನೀನು ಗದ್ದೆಯಲ್ಲಿ ಓಡಿಸಬೇಕು. ಅವತ್ತಿನ ಹಿಂದಿನ ರಾತ್ರಿ ಈ ಕುಟುಂಬದವರು ಹನಿಯಲ್ಲಿ ಕೂತ್ಕೊಳ್ಬೇಕು, ಇಬ್ಬನಿಯಲ್ಲಿ. ಅದಕ್ಕೆ ಪನಿಟ್ಕುಲ್ಲುನು ಅಂತ ಒಂದು ಕ್ರಮ. ಪನಿಟ್ಕುಲ್ಲುನು ಅಂತ ಕಂಬಳ ಮಾಡಿದವ್ರಿಗೆ ಗೊತ್ತಿರ್ತದೆ. ಆ ಹನಿಯಲ್ಲಿ ಕೂತ್ಕೊಂಡು ದೈವಾರಾಧನೆಯನ್ನು ಮಾಡಿ ಮಾರನೇ ದಿವಸ ಕಂಬಳದಲ್ಲಿ ಅಂದರೆ ಈ ಗದ್ದೆಯಲ್ಲಿ 2 ಕೋಣಗಳನ್ನು ಓಡಿಸಬೇಕು. ಎಷ್ಟು ಓಡಿಸಬೇಕು ಅಂತಂದರೆ ಆ ಗದ್ದೆಯ ಮಣ್ಣು ಕೆಸರಾಗಬೇಕು. ಕೆಸರಿಗೆ ಏನಂತ ಹೆಸರು? ಕಂಪ ಅಂತ ಹೆಸರು. ಆ ಕಂಪ ಗಂಧ ಆಗಬೇಕು. ಆ ಗಂಧವನ್ನು ನಿನ್ನ ಹಣೆಯಲ್ಲಿ ಹಚ್ಚಬೇಕು. ಕೋಣ ಓಡಿದ ಗಂಧವನ್ನು ಹಚ್ಚಿದರೆ ಮೈಸಂದಾಯನಿಗೆ ಆರಾಧನೆ ಮಾಡ್ದಂಗೆ ಆಗ್ತದೆ. ಆ ಗಂಧವನ್ನು ಹಚ್ಚಬೇಕು. ನೀನು ಅಷ್ಟೇ ಅಲ್ಲ, ನಿನ್ನ ಪ್ರಜೆಗಳು ಹಚ್ಚಬೇಕು. ಎಲ್ಲಿವರೆಗೆ ಓಡಬೇಕು ಅಂದರೆ ಕಂಪ ಅನ್ನೋದು ಪ್ರವಾಹ ಆಗಬೇಕು. ಅದನ್ನು ತುಳುನಲ್ಲಿ ಹೇಳ್ತಾನೆ, ಕಂಪ ಬುಳ್ಳಾದ ಪೋವಡು ಅಡೆ ಮುಟ್ಟ ಗಂಧ ಆವಡು, ಆ ಗಂಧನು ನೊಸಲಿಗೆ ಪೂಜೋಡು. ಆ ಕಂಪ ಬುಳ್ಳಾವಡು, ಕಂಪ ಬುಳ್ಳ, ಕಂಪ ಬುಳ್ಳ ಕಂಬಳ ಅಂತಾಯ್ತು. ಇದು ಕಂಬಳ. ಇದು ತುಳುನಾಡಿನ ಕಂಬಳ ಅನ್ನುವಂಥ ಒಂದು ದೊಡ್ಡ ಒಂದು ಇತಿಹಾಸ, ದೊಡ್ಡ ಒಂದು ದಾರುಣ ಕತೆ. ಅರಸರ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಮೈಸಂದಾಯನ ಆರಾಧನೆ ಮಾಡಿದಂಥ ಈ ಕಂಬಳ ಇವತ್ತು ಶೋ ಆಗಬಾರ್ದು. ಎಲ್ಲೆಲ್ಲೋ ತಗೊಂಡೋಗಿ ಶೋ ಮಾಡೋದಾಗಲಿ, ಎಲ್ಲೋ ಒಂದು ಅದನ್ನು ಬೇರೆ ಥರದಲ್ಲಿ ಮಾಡೋದಾಗಲಿ ಮಾಡಲಿಕ್ಕಿಲ್ಲ. 2-3 ವಿಡಿಯೋಗಳು ಬಂದಿತ್ತು. ಕರಾವಳಿಗರು ದಲಿತರನ್ನ ಅವಹೇಳನ ಮಾಡಲಿಕ್ಕೆ, ಅವ್ರನ್ನ ಶೋಷಣೆ ಮಾಡಲಿಕ್ಕೋಸ್ಕರ ಗದ್ದೆಯಲ್ಲಿ ಗಾಜಿನ ಪುಡಿಗಳನ್ನು ಹಾಕಿ ಉರುಳಿಕ್ಕೆ ಮಾಡ್ತಾಯಿದ್ರು. ಅವರ ಮೋಜಿಗೋಸ್ಕರ ಕಂಬಳ ಕೋಣ ಓಡಿಸ್ತಿದ್ರು ಅಂತ. ಇದು ಸಂಪೂರ್ಣವಾದಂಥ ಸುಳ್ಳು.
ಮಾನವೀಯತೆಯನ್ನು ಮೆರಿತಕ್ಕಂಥವ್ರು ರಾಜ್ಯದಲ್ಲಿ ಎಲ್ಲಾದರೂ ಇದ್ದಾರೆ ಅಂತಂದರೆ ಅದು ತೌಳವರು ಅನ್ನೋದನ್ನು ನಾವು ಎತ್ತಿ ಹೇಳ್ಬೋದು. ಇವತ್ತಿನವರೆಗೂ ಕೂಡ ಎಲ್ಲೂ ಕೂಡ ನಾವು ಅಮಾನವೀಯವಾಗಿ ನಡೆದಂಥ ಘಟನೆಗಳು ಎಲ್ಲೂ ಕೂಡ ಇಲ್ಲ. ಅದಾದ ಮೇಲೆ ಎಷ್ಟೇ ಯುದ್ಧಗಳು ಬಂದರೂ ಕೂಡ ಬಿಟ್ಟಿದೇವ ಯುದ್ಧ ಮಾಡಿದ ಹೊಯ್ಸಳ ದೊರೆ ಯಾವಾಗ 12ನೇ ಶತಮಾನದಲ್ಲಿ, ಕಂಬಳ ಹುಟ್ಟಿದ್ದು 7ನೇ ಶತಮಾನದಲ್ಲಿ, ಬೆಂಗಳೂರಿನಲ್ಲಿ ಕಂಬಳ ಮಾಡುವಾಗ ಭಾಷಣಗಳಲ್ಲಿ ನೀವೆಲ್ಲ ಹೇಳ್ತಾ ಇದ್ರಿ ಕೆಲವರು, ಇದು ಹೊಯ್ಸಳರು ತಂದಂಥ ಆರಾಧನೆ ಅಂತ. ಎಂಥ ದುರಂತ ಅಂದರೆ ನಮಗೆ ಗೊತ್ತಿಲ್ಲದ್ದು ಎಷ್ಟೋ ಜನ ಈ ಕಂಬಳ ರಾಜಧಾನಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಹೊಯ್ಸಳರಿಗೆ ಕೋಣದ ಸಗಣಿ ಎತ್ತು ಗೊತ್ತಿಲ್ಲ. ಕಂಬಳ ಮಾಡಲಿಕ್ಕೆ ಎಲ್ಲಿ ಸಾಧ್ಯ? ಕಂಬಳ ಮಾಡಿರ್ತಕ್ಕಂಥದ್ದು ಈ ನಿಮ್ಮ ಅರಸು ಮನೆತನದವರು, ಈ ನಿಮ್ಮ ತೌಳವರ ಒಂದು ಆರಾಧನೆಯ ಒಂದು ಕೇಂದ್ರ ಸ್ಥಾನ, 4ನೆಯ ಜಾಗ ಅದು ಕಂಬಳ ಆಗಿದೆ. ಇದು ಎಲ್ಲೋ ಯಾರೋ ಮಾಡಿದ್ರು ಅಂತ ಯಾರೂ ಕೂಡ ಹೇಳಬಾರ್ದು. ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾಳೆ ಎಲ್ಲದಕ್ಕೂ ಸಂತೋಷ್ ಗುರೂಜಿಯವರೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಿವಿಗೆ ಇವತ್ತು ಹಾಕಿದ್ದೀನಿ ಅಂತಂದರೆ, ನಾಳೆ ಯಾವನೋ ಒಬ್ಬ ಮೈಸೂರು ದೊರೆಯವರು ಕಂಬಳ ಮಾಡಿದ್ದು ಅಂತ ಹೇಳಿದ್ರೆ, ಇಲ್ಲ ಸ್ವಾಮಿ ಅದು ಬಾರ್ಕೂರಿನ ಅರಸರು ಮಾಡಿದ್ದು ಅಂಥೇಳಿ ಹೇಳುವಂಥದ್ದು ನಿಮ್ಮಲ್ಲಿ ಆಗಬೇಕು. ಅದು ನಮ್ಮದೇ ಹಕ್ಕು. ನಾವು ಬೇರೆ ಕಡೆ ಶೋ ಮಾಡುವರಲ್ಲ. ಯಾಕಿಷ್ಟು ಒತ್ತು ಮಾಡಿ ಹೇಳ್ತಿದ್ದೀನಿ ಅಂತಂದರೆ, ಸಮಯ ಜಾಸ್ತಿ ಆಗಿದೆ ಅನ್ನೋದು ಗೊತ್ತು, ಆದರೆ ನಿಮಗಿದು ಹೇಳಲೇಬೇಕಾದ ಅನಿವಾರ್ಯತೆ ಇದೆ. ತುಳು ಭಾಷೆ ಕನ್ನಡ ಭಾಷೆಯಷ್ಟೇ ಪ್ರಾಚೀನವಾದ ಭಾಷೆ. ಈಗ ನಿನ್ನೆ ಹುಟ್ಟಿದ್ದಲ್ಲ. ಇನ್ನೂ ಒಂದು ಹೇಳ್ತೀನಿ, ಕೇರಳದ ಮಲಯಾಳಂ ಹುಟ್ಟೋದಕ್ಕೆ ಕಾರಣ ಈ ತುಳು ಲಿಪಿ ಅನ್ನೋದನ್ನು ಮರಿಬಾರ್ದು. ಮಲಯಾಳಂ ಹುಟ್ಟಿರುವಂಥದ್ದು, ಮಲಯಾಳಂಗೆ ಭಾಳ ಹತ್ತಿರದ ಭಾಷೆ. ಅದು ಹತ್ತಿರದ ಅಂತಂದರೆ ಇತ್ತೀಚಿನ ಭಾಷೆ. ಮೊದಲನೇಗೆ ಹುಟ್ಟಿದ್ದು ದ್ರಾವಿಡ ಭಾಷೆಯಿಂದ ತಮಿಳು ಮತ್ತು ಕನ್ನಡ. ತಮಿಳು ಕನ್ನಡದಷ್ಟೇ ಪ್ರಾಚೀನ ತೌಳವರು. ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕನ್ನಡದ ಇತಿಹಾಸ ನಿಮ್ಮ ಮಕ್ಕಳಿಗೆ ಹೇಳೋದು ನೀವು ಯಾವುದು ಅಂತಂದರೆ, 338 ನಂತರದ್ದು 345ರಲ್ಲಿ ಕದಂಬ ಬಂದ ಮಯೂರ ವರ್ಮ, ಅಲ್ಲಿಂದ ಶುರುವಾಯಿತು ಅಂತ. ಕದಂಬ ವರ್ಮ ಬಂದಿದ್ದು 304ನೇ ಶತಮಾನ ಇರ್ಬೋದು, ಆದರೆ ತುಳುನಾಡು ಪ್ರಾರಂಭವಾಗಿದೆ. ಡೈನೆಸ್ಟಿ, ಅಳುಪ ಡೈನೆಸ್ಟಿ ಶುರುವಾಗಿದ್ದು ಕ್ರಿಸ್ತ ಶಕ 76ನೇ ಇಸ್ವಿಲಿ, 2000 ವರ್ಷಗಳ ಹಿಂದೆ. 2000 ವರ್ಷಗಳ ಹಿಂದೆ. ಆದರೆ ಸ್ವಾಮಿ ಯಾಕೆ ಕನ್ನಡದೊಳಗೆ ಸೇರಲಿಲ್ಲ? ಅದು ನನಗೆ ಈ ಡೌಟ್ ಇತ್ತು, ಯಾಕೆ ಸೇರಲಿಲ್ಲ ಕರ್ನಾಟಕದೊಳಗೆ? ಕದಂಬರೇ ಫಸ್ಟು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಆಗ ಇದ್ದದ್ದು ದಕ್ಷಿಣ ಭಾರತದಲ್ಲಿ 5 ನಾಡು: ತುಳುನಾಡು, ತೆಲನಾಡು, ತಮಿಳುನಾಡು, ಚೇರನಾಡು, ಕರುನಾಡು. ಈಗ ಕ್ಲಾಪ್ಸ್ ಹೊಡಿರಿ. 5 ನಾಡು ನೋಡಿ. ತುಳುನಾಡು ಕರಾವಳಿ, ಎಲ್ಲಿಂದ? ನಿಮ್ಮದು ಗೋಕರ್ಣದಿಂದ ಹಿಡಿದು ಕಾಸರಗೋಡಿನವರೆಗೆ ತುಳುನಾಡು ಇತ್ತು. 2ನೇದು ತೆಲನಾಡು, ತೆಲುಗು. 3ನೇದು ತಮಿಳುನಾಡು, ಇವಾಗಲೂ ಇದೆ. 4ನೇದು ಚೇರನಾಡು, ಚೇರರು ಇದ್ದದ್ದೇ ಕೇರಳ ಅಂತ ಆಯ್ತು. ಆಮೇಲೆ ಚೇರನಾಡು. 5ನೇದು ನಾವಿರುವ ಕರುನಾಡು, ಕರ್ನಾಟಕ. ಈ ಕರ್ನಾಟಕದಲ್ಲಿ ಪಲ್ಲವರ ಜೊತೆಗೆ ಯುದ್ಧ ಮಾಡಿ ಬಂದಂಥ ಈ ಮಯೂರವರ್ಮನಿಗೆ ಏನು ಹೆಸರು ಇಟ್ಕೋಬೇಕು ಅಂತ ಗೊತ್ತಾಗದೇ ಇದ್ದಾಗ, ಕರಾವಳಿಯಲ್ಲಿ ಅಳುಪರು, ತುಳುನಾಡಿನಲ್ಲಿ ಕದಂಬ ವೃಕ್ಷವನ್ನು ಪೂಜೆ ಮಾಡ್ತಾ ಇದ್ರು ಅವರು. ಆ ಕದಂಬ ವೃಕ್ಷ ಪೂಜೆ ಮಾಡಿದ್ರಿಂದ ಆ ಕದಂಬದ ಹೆಸರನ್ನೇ ಮಯೂರವರ್ಮ ಇಟ್ಕೊಂಡು ಕದಂಬರು ಅಂತ ಪ್ರಾರಂಭ ಮಾಡಿದರು ಕರ್ನಾಟಕದಲ್ಲಿ. ಇದು ನೆನ್ಪಿಟ್ಕೋಬೇಕು. ಹಾಗಾದರೆ ನಿಮಗೆ ಹಿರಿತನ, ನಿಮ್ಮ ದೊಡ್ಡತನ, ನಿಮ್ಮ ತುಳುವಿನ ಒಂದು ಸಿರಿತನ ಎಷ್ಟಿದೆ ಅಂತ ಯೋಚನೆ ಮಾಡಿ. ಇತಿಹಾಸ, ನಿಮ್ಮ ಮಕ್ಕಳಿಗೆ ಇತಿಹಾಸ ಗೊತ್ತಾಗಬೇಕು. ಯಾವಾಗ ನಮಗೆ ತೌಳವರಿಗೆ ಇಷ್ಟೆಲ್ಲ ಇದೆಯಾ ಅಂತ ಗೊತ್ತಾದರೆ, ತುಳು ಭಾಷೆ ಮೇಲೆ ಮರ್ಯಾದೆ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ನಮಗಿಷ್ಟು ಸಂಸ್ಕೃತಿ, ಯಾವ ಕಾರ್ಯಕ್ರಮ ಮಾಡಲಿ ನಾವು ತುಳುವಿನವರು, ಆ ಶಿಸ್ತೇ ಬೇರೆ, ಆ ಯೋಚನೆನೇ ಬೇರೆ, ವೇದಿಕೆ ಮೇಲೆ ನಡೀತಕ್ಕಂಥ ರೀತಿಯೇ ಬೇರೆ. ಹೀಗಿದ್ದದ್ದು ನಮ್ಮ ಮಕ್ಕಳಿಗೆ ಅದನ್ನು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅವ್ರನ್ನ ತರ್ತಾ ಹೋಗಬೇಕು. ಆವಾಗ ಬೇರೆ ಬೇರೆ ಜಾತಿಯವ್ರನ್ನ ಮದುವೆ ಆಗೋದಿಲ್ಲ, ಬೇರೆ ಸಂಸ್ಕಾರ ಮಾಡ್ಕೊಳ್ಳೋದಿಲ್ಲ, ಡೈವರ್ಸ್ ಆಗೋದಿಲ್ಲ. ಡೈವರ್ಸ್ ಆಗಬೇಕಾದ್ರೆ ನೀವೆಲ್ಲ ಡ್ಯಾನ್ಸ್ ಕಮ್ಮಿ ಮಾಡಬೇಕು. ಯಾಕೆ ಅಂತಂದರೆ, ಈಗ ಮದುವೆಗೆ ಹೆಣ್ಮಕ್ಳನ್ನ ಕರ್ಕೊಂಬರೋಕ್ಕೂ ಮುದುಕಿಯರೆಲ್ಲ ಡ್ಯಾನ್ಸ್ ಮಾಡೋದು, ನೆಟ್ಟಿಗೆ ನಡಿಲಿಕ್ಕೆ ಆಗೋದಿಲ್ಲ. ಯಾವ ಮಟ್ಟಕ್ಕೆ ಬಂದಿದೆ ನಾವೆಲ್ಲ ನೋಡ್ತೀವಲ್ಲ. ಅವಳನ್ನು ಕರ್ಕೊಂಬರುವಾಗಲೇ ಡ್ಯಾನ್ಸು, ಆಮೇಲೆ ಗಂಡನ ಮನೇಲಿ ಕರ್ಕೊಂಬರುವಾಗಲೂ ಡ್ಯಾನ್ಸೇ. ಆಮೇಲೆ
ಯಾಕಂದ್ರೆ ಅವನು ಬೇಡ ಅಂತಿಂತಾನೆ, ಇವಳು ಬೇಡ ಅಂತಿರೋದು. ಎಲ್ಲಿವರೆಗೆ ಬಂದಿದೆ? ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಪ್ರತಿ ವಿಜಯನಗರ ಇರಲಿ, ರಾಜಾಜಿನಗರ ಇರಲಿ, ತ್ಯಾಗರಾಜ ನಗರ ಇರಲಿ, JP ನಗರ ಇರಲಿ, ಎಲ್ಲಿ ನೋಡಿದ್ರು ಗರ್ಭಧಾರಣ ಕೇಂದ್ರ ನೋಡಿ. ಹೌದಲ್ಲ? ಡಾಕ್ಟರ್ಗಳದ್ದೆಲ್ಲ ಹೊಸ ಸ್ಪೆಷಲೈಸೇಷನ್ನು ಏನಂತಂದ್ರೆ ಇನ್ಫರ್ಟಿಲಿಟಿಗಳಿಗೆ ಫರ್ಟಿಲೈಸೇಷನ್ ಮಾಡೋದು. ನಾನು ಅವಾಗ ಚಿಕ್ಕವನಿದ್ದಾಗ ನೋಡಿದ್ದೇನೆ, ಗರ್ಭಧಾರಣ ಕೇಂದ್ರ ಅಂತೆ ದನಗಳಿಗೆಲ್ಲ ಇರ್ತಿತ್ತು. ದನಗಳನ್ನೆಲ್ಲ ತಗೊಂಡೋಗಿ ನಾವು ಇನ್ಸೆಮಿನೇಷನ್ ಮಾಡಿಸ್ಕೊಂಬರೋದು. ಈಗ ಹೇಗಿಲ್ಲ, 4 ಜನ ಫ್ಯಾಮಿಲಿ ಒಳಗೆ. ಯಾಕೆಂದರೆ ಸ್ಪರ್ಮ್ ಇವಂದು ಸ್ವಾಮಿ, ಅಂಡಾಣು ಅವಳದ್ದು, ತಾಯಿ ಇವಳು, ಇವ ಯಾರು ಸಾಕ್ಲಿಕ್ಕೆ ಅಪ್ಪ. ಯಾವ ಪರಿಸ್ಥಿತಿಗೆ ಬಂದಿದ್ದೀರಿ? ಒಂದು ಮಗು ಮಾಡಲಿಕ್ಕೆ 4 ಜನ ಬೇಕಾ? ಒಂದು ನೆಟ್ಟಿಗೆ ಮಕ್ಕಳು ಮಾಡೋಕ್ಕೂ ಯೋಗ್ಯತೆ ಇಲ್ದಿದ್ದ ಮಟ್ಟಕ್ಕೆ ಭಾರತೀಯರು ಬಂದ್ಬಿಟ್ರೆ ಯಾಕೆ? ಒಂದು ಕಾಲದಲ್ಲಿ ಮಾಡಿದ್ದೇ ಜಾಸ್ತಿ ಆಯಿತು ಅಂತ ದೇಶ ತುಂಬ ಹೋಗ್ಬಿಟ್ಟಿದೆ. ಅಂಥದ್ರೊಳಗೆ ನಾವು ಎಲ್ಲಿ ತಪ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ. ಆ ಸಂಸ್ಕಾರ ಆಗಬಾರ್ದು. ನಿಮ್ಗೆ ಗೊತ್ತಿಲ್ಲ, ನಾನು ಒಂದು ಡಾಕ್ಟ್ರಾಗಿ ಹೇಳ್ತಿರೋದು, ಸ್ಪರ್ಮನ್ನ ಸೆಲೆಕ್ಷನ್ ಮಾಡೋ ಪರಿಸ್ಥಿತಿಗೆ ಬಂದಿದೆ ಇಲ್ಲಿ. ಇವಂದು ಬೇಡ ಸ್ವಾಮಿ, ಯಾವುದಾದ್ರು ಸೈಂಟಿಸ್ಟ್ ಹೇಳಿ ತುಂಬ ಚೆನ್ನಾಗಿರೋರು ನೋಡಿ. ಆ ಮಟ್ಟಕ್ಕೆ ನಿಮ್ಗೆ ಅಸಹ್ಯ ಅನ್ಸುತ್ತಾ? ಇದು ಅಸಹ್ಯ ಅಲ್ಲ, ನಿಜವಾದ ದುರಂತ ಇದು. ಮಕ್ಕಳು ಯಾವ ಮಟ್ಟಕ್ಕೆ ತಿರುಗ್ತಾ ಇದ್ದಾವೆ ಅಂತಂದರೆ, ಗಂಡ ಹೆಂಗೇ ಇರಲಿ ಆ ಗಂಡನ್ನೇ ಪೂಜೆ ಮಾಡ್ಕೊಂಡು ಬಂದಂಥವ್ರು ತವಳವರು. ಆ ಸಂಸ್ಕಾರ ಇಟ್ಕೊಂಡೇ ಹೋಗಬೇಕು. ಹಬ್ಬಕ್ಕ ದೇವಿ ಗಂಡ ಸತ್ಲು ಅಂತ ಇವಳು ಹೋಗಿ ಸಮುದ್ರ ಹರಲಿಲ್ಲ. ಆ ಗಂಡನ ಸ್ಥಾನದಲ್ಲಿ ತಾನು ನಿಂತು ಆ ನಾಡನ್ನು ರಕ್ಷಣೆ ಮಾಡಿದವಳು ಅವಳು. ಅಳಿಯ ಸಂತಾನದವರು ನೀವೆಲ್ಲ ಭಾಳಷ್ಟು ಜನ ಇರ್ತಕ್ಕಂಥವ್ರು. ಮಕ್ಕಳು ಸಂತಾನದವ್ರು ಕಡಿಮೆ ಕರಾವಳಿಯಲ್ಲಿರೋದು, ಅಳಿಯ ಸಂತಾನದವ್ರು ಜಾಸ್ತಿ ಇರೋದು. ಹೆಣ್ಣೇ ಪ್ರಧಾನ ಕರಾವಳಿಯಲ್ಲಿ. ಆ ಹೆಣ್ಣೇ ಪ್ರಧಾನ ಅಂತ ಇರತಕ್ಕಂಥ ಒಂದು ಜಾಗದಲ್ಲಿ ನಾವು ಅದಕ್ಕೇ ಆದಂಥ ಒಂದು ಮರ್ಯಾದೆನ ಕಾಪಾಡಿಕೊಂಡು, ಅದೇ ಆದಂಥ DNA ಕಾಪಾಡ್ಕೊಂಡು ಬರಬೇಕು. ಎಲ್ಲೋ ಹೋಗಿ ತಪ್ತಾ ಹೋಗ್ತಕ್ಕಂಥದ್ದಲ್ಲ. ಮದುವೆಯನ್ನು ಮಾಡೋ ಚಂದದಲ್ಲಿ ಮಾಡಿದರೆ ಮಾತ್ರ ಚಂದ. ಮದುವೆ ಮಾಡಿದ ಮೇಲೂ ಕೂಡ ದೇವಸ್ಥಾನದಲ್ಲಿ ಹೊರಗಡೆ ಎಲ್ಲ ಶಿಲ್ಪಗಳನ್ನು ಹಾಕಿದ್ದಾರೆ, ಏನೇನು ವಾತ್ಸಾಯನ ಎಲ್ಲ ಭಂಗಿಗಳನ್ನು ಮಾಡಿದ್ದಾರೆ, ಲೈಂಗಿಕ ಭಂಗಿಗಳನ್ನೆಲ್ಲ ಹಾಕಿದ್ದಾರೆ. ಹಿಂದೂ ದೇವಸ್ಥಾನಗಳಲ್ಲಿ ಏನು ಸ್ವಾಮಿ ಹಿಂಗೆ ನೋಡಿದ್ದೀರಾ? ಹಳೆಬೀಡು, ಬೇಲೂರು, ಅಜಂತ, ಎಲ್ಲೋರ ಎಲ್ಲ ಕಡೆ ನೋಡಿ. ಯಾಕೆ ಅಂತಂದರೆ ನಿಮಗೆ ಬದುಕು ಅಂತ ಶ್ರೀಮಂತಿಕೆ ದುಡ್ಡಲ್ಲ ಸ್ವಾಮಿ, ದುಡ್ಡಲ್ಲ. ನಿಮ್ಮ ಬದುಕಲ್ಲಿ ಶ್ರೀಮಂತಿಕೆ ಅನ್ನೋ ದುಡ್ಡಲ್ಲ. ಯಾವ ವ್ಯಕ್ತಿ ಈ 3 ಪಡಿತಾನೆ, ಆಹಾರ, ನಿದ್ರಾ, ಸಂತೋಷದ ಮೈಥುನ, ಈ 3 ಎಲ್ಲಿದೆಯೋ ಅವನಂತ ಶ್ರೀಮಂತ ಜಗತ್ತಿನಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಆಹಾರ ಸಿಗಬೇಕು ಹೊಟ್ಟೆ ತುಂಬ. ಹೊಟ್ಟೆ ತುಂಬ ಅಂದರೆ ನಾಳೆದು ಎಲ್ಲ ಸೇರಿ ತಿನ್ನೋದಲ್ಲ. ಇವತ್ತು ಬೇಕಾದಷ್ಟಿಂದ ಎಷ್ಟು ಬೇಕಷ್ಟು ಸಿಗಬೇಕು ಆಹಾರ. ನಿದ್ರೆ, ಚಂದದ ನಿದ್ರೆ ಬರಬೇಕು. ಮೈಥುನ ಅಂತಂದರೆ ಸೆಕ್ಸ್ ಅಲ್ಲ, ಸುಖವಾದ ದಾಂಪತ್ಯ. ದಂಪತಿಗಳ ನಡುವೆ ಅನುರಾಗ, ಸಹಬಾಳ್ವೆ ಇರಬೇಕು. ಅದಿದ್ದರೆ ಮಾತ್ರ ಬದುಕು. ಅದು ಇಲ್ಲದೇ ಇದ್ದರೆ ಎಲ್ಲ ಕಿತ್ತೋಗ್ತದೆ. ನಾವೆಲ್ಲ ಇಷ್ಟು ಸೇರಿ ಮಾಡಬೇಕಾದ್ದು, ನಮ್ಮ ಸಂಸ್ಕಾರ ಎತ್ತಿಡಿಬೇಕು ಅಂದರೆ ನಮ್ಮ ಸಂಪ್ರದಾಯ ಅದು ಸರಿಯಾಗಿದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಏನಾರಾಗಲಿ ನಿಮ್ಮನ್ನಂತೂ ಟೀ ಕೊಟ್ಟಿದ್ದೀವರು ಹಿಡಿದಿಟ್ಟಿದ್ದು ನಾನು. ಇವ್ರು ಹೇಳಿದರು ಬಬ್ಬು ಸ್ವಾಮಿ ಇದಕ್ಕೆ ಮಾತ್ರ ಎಲ್ಲ ಕೂತಿರ್ತಾರೆ ಸ್ವಾಮೀಜಿ ಅಂತ. ರೈಗಳೇ ನನ್ನ ಭಾಷಣಕ್ಕೂ ಕೂತ್ಕೊಳ್ತಾರೆ ಜನ ಅಂತ ಗೊತ್ತಾಯ್ತು. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಪಾಪ ಬಹಳಷ್ಟು ದಿನ ನಿದ್ದೆ ಬಿಟ್ಟು ನಮ್ಮ ಜನನ ಸೇರಿಸ್ಬೇಕು ಅನ್ನುವಂಥ ಅವರ ತುಡಿತ, ಅವರ ಕಾರ್ಯಕ್ರಮ, ಅವರ ಟೀಮು ಮಾಡಿರುವ ಕೆಲಸ ಅದು ಯಶಸ್ಸಾಗಿದೆ, ಯಶಸ್ಸಾಗಲೇಬೇಕು ಕೂಡ. ನಿಮ್ಮೆಲ್ಲರ, ನಾನು ಯಾರ ಮೇಲೂ ದ್ವೇಷಕ್ಕಾಗಲಿ ಅಪಹಾಸ್ಯಕ್ಕಾಗಲಿ ಯಾವುದನ್ನು ಹೇಳಿಲ್ಲ. ನಾನು ಹೇಳಿರೋದನ್ನು ನೀವು ಯೋಚನೆ ಮಾಡಿ ನೋಡಿ. ನಮ್ಮದು ಸಿರಿತನವನ್ನು ಎತ್ತಿಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೇಳಿದ್ದೀನಿ. ನಿಮ್ಮ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬರು ಸ್ವಾಮಿಗಳು, ತೌಳವ ಸ್ವಾಮಿಗಳಿದ್ದೀವಿ ಅಂತ ಅನ್ನೋದನ್ನ ಯಾರೂ ಮರಿಬೇಡಿ. ಇದೇ ಬುಧವಾರ ಗುರುಪೂರ್ಣಿಮೆ ಇದೆ. ಬುಧವಾರ ಗುರುಪೂರ್ಣಿಮೆ ದಿವಸ ನಿಮ್ಮ ಇಷ್ಟ ಗುರುಗಳನ್ನು, ಕುಲಗುರುಗಳನ್ನು ದರ್ಶನ ಮಾಡಿದರೆ 21 ಕ್ಷೇತ್ರದ ತೀರ್ಥಯಾತ್ರೆಯ ಮಾಡಿದ ಫಲ ಸಿಗುತ್ತೆ ಅನ್ನುವಂಥದ್ದು ತ್ರಿಮೂರ್ತಿಗಳು ಹೇಳಿದಾರಂತೆ. ಹಾಗಾಗಿ ನೀವುಗಳು ಯಾವ ಸಮಾಜದವರಾಗಿರಲಿ, ಬೇಕಾದ್ರೆ ಕ್ರಿಶ್ಚಿಯನ್ ಆಗಲಿ,
ಅಥವಾ ಮುಸ್ಲಿಮರೇ ಆಗಲಿ ನಮ್ಮ ಕರಾವಳಿಯರಾಗಿದ್ದೀರಿ ಅಂತಂದರೆ ಸಾಕು, ಪ್ರೀತಿಯಿಂದ ನಮ್ಮ ಮಠಕ್ಕೆ ಬನ್ನಿ. ಬುಧವಾರ ಗುರುಪೂರ್ಣಿಮೆಯಲ್ಲಿ ನಮ್ಮ ಮಠದಲ್ಲೇ ನೀವು ಮಧ್ಯಾಹ್ನದ ಊಟವನ್ನು ಮಾಡಿ ಸಂತೋಷದಿಂದ ವಾಪಸ್ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರನ್ನ ಇನ್ವೈಟ್ ಮಾಡ್ತಾ ನಮ್ಮ ಈ ವಾಕ್ಪುಷ್ಪಗಳನ್ನು ಶಾರದೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ.